ವಿಟ್ಲಪೇಟೆಯಲ್ಲಿ ಸಂಭವಿಸುವಂತಹ ಟ್ರಾಫಿಕ್ ಸಮಸ್ಯೆ ಹಾಗೂ ಅಕ್ರಮ ಪ್ರವೇಶದ ಆಟೋ ರಿಕ್ಷಾಗಳನ್ನು ತಡೆಯುವ ಉದ್ದೇಶದಿಂದ ವಿಟ್ಲ ಪಟ್ಟಣ ಪಂಚಾಯಿತಿ ವಿಟ್ಲದ ಹಳೆ ಬಸ್ ನಿಲ್ದಾಣದಲ್ಲಿ ಆಟೋ ರಿಕ್ಷಾಗಳಿಗೆ ಕ್ಯೂ ಸಿಸ್ಟಮ್ ಅನ್ನು ಅಳವಡಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸಿಟಿ ಪ್ರದೇಶಗಳಲ್ಲಿ ಜಾರಿಯಲ್ಲಿರುವಂತಹ ರೀತಿಯಲ್ಲಿ ವಿಟ್ಲದಲ್ಲಿ ಮುಂದುವರಿಯಲಿದ್ದು, ಇದನ್ನು ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಲು ಪಂಚಾಯಿತಿ ಮುಂದಾಗಿದೆ. ವಿಟ್ಲಪೇಟೆಗೆ ಟ್ರಾಫಿಕ್ ಸಮಸ್ಯೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಬಗ್ಗೆ ವಿಟ್ಲ ಪಟ್ಟಣ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ ಹಲವು ಪ್ರಯೋಗ ಮಾಡಲಾಗಿದ್ದರೂ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿರಲಿಲ್ಲ. ವಿಟ್ಲ ಬಸ್ ನಿಲ್ದಾಣದಲ್ಲಿ ಟೂರಿಸ್ಟ್ ಕಾರುಗಳು, ಆಟೋ ರಿಕ್ಷಾಗಳು, ಖಾಸಗಿ ಬಸ್ಗಳು ನಿಲ್ಲುತ್ತಿದೆ. ಸುತ್ತಮುತ್ತಲಿನಲ್ಲಿ ಅಂಗಡಿ, ಹೋಟೆಲ್ಗಳಿವೆ. ಇದರ ನಡುವೆಯೂ ವಿಟ್ಲ ಪಟ್ಟಣ ಪಂಚಾಯತ್ ಕಚೇರಿ ಕಾರ್ಯಾಚರಿಸುತ್ತಿದೆ. ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಹಳೆ ಬಸ್ ನಿಲ್ದಾಣದಲ್ಲಿ 2 ಕಡೆಗಳಲ್ಲಿ ಆಟೋ ರಿಕ್ಷಾಗಳು ನಿಲ್ಲುತ್ತಿದೆ. ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡದ ಹೊರಗಿನ ಕೆಲವು ರಿಕ್ಷಾಗಳು ಇಲ್ಲಿ ಪಾರ್ಕಿಂಗ್ ಮಾಡುವುದರಿಂದ ವಾಹನ ದಟ್ಟಣೆ ಮಿತಿಮೀರುತ್ತಿದೆ. ಹೊರಗಡೆಯಿಂದ ಬರುವ ಆಟೋ ರಿಕ್ಷಾಗಳು ಇಲ್ಲಿಗೆ ಅಕ್ರಮ ಪ್ರವೇಶ ಮಾಡುವುದರಿಂದ ಕಾಯಂ ನಿಲ್ಲುವ ಆಟೋ ಚಾಲಕರಿಗೆ ತೊಂದರೆಯಾಗುತ್ತಿದೆ ಎಂದು ಈ ಹಿಂದೆ ಆಟೋ ಚಾಲಕರು ಪಟ್ಟಣ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರು. ಹಲವು ಬಾರಿ ಪೊಲೀಸರು ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಅಕ್ರಮ ಪ್ರವೇಶದ ಹಾಗೂ ದಾಖಲೆ ಇಲ್ಲದ ಆಟೋ ರಿಕ್ಷಾ ನಿಲ್ದಾಣಕ್ಕೆ ದಾಳಿ ನಡೆಸಿದ್ದು, ಈ ಸಂದರ್ಭ ರಿಕ್ಷಾ ಚಾಲಕರು ಸ್ಥಳದಿಂದ ಪರಾರಿಯಾಗುತ್ತಿದ್ರು. ತೊಂದರೆ ಆಗ್ತಾ ಇತ್ತು ಹೋಗ್ಲಿಕ್ಕೂ, ಮತ್ತೆ ಬಸ್ಸಿನವರಿಗೂ ತೊಂದರೆ ಆಗಿದೆ. ಈಗ ಯಾರಿಗೂ ತೊಂದರೆ ಇಲ್ಲ, ಒಳ್ಳೆ ವ್ಯವಸ್ಥೆ ಆಗಿದೆ. ಅಧ್ಯಕ್ಷರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾವು ರಿಕ್ಷಾ ಯೂನಿಯನ್ ಪರವಾಗಿ ನಾವು ದೊಡ್ಡ ಅವರಿಗೆ ಧನ್ಯವಾದಗಳು. ನಮ್ಮ ಸಮಸ್ಯೆ ಇದ್ದದ್ದೇ ಇವಾಗ ಅದು ಹಾಕಿಕೊಟ್ಟದ್ದು ಎಲ್ಲರಿಗೂ ಒಳ್ಳೆ ಕೆಲಸ. ಅದು ಸಮಸ್ಯೆ ಇದ್ದದ್ದೇ ಅದು ಇವಾಗ ಅಲ್ಲೆಲ್ಲಿ ಇಟ್ಟುಕೊಂಡು ಒಬ್ಬೊಬ್ರು ಮಾಡಿ ಹೊಡೆದು ಒಬ್ಬೊಬ್ರಿಗೆ ಏನಿಲ್ಲ ಆ ವ್ಯವಸ್ಥೆ ಇತ್ತು. ಕಡಿಮೆಗೆ ಬೇಕಾದಾಗೆ ಹೋಗುದು. ಹಲವು ವರ್ಷಗಳಿಂದ ನಿಲ್ದಾಣದಲ್ಲಿ ವ್ಯವಸ್ಥೆ ಮಾಡಿಕೊಡುವಂತೆ ಚಾಲಕ ಮಾಲಕರ ಸಂಘದವರು ಮನವಿ ಸಲ್ಲಿಸಿದ್ರು. ಪಟ್ಟಣ ಪಂಚಾಯತ್ ಬರುವ ಸ್ಥಳದಲ್ಲಿ ಅಡ್ಡಾದಿಡ್ಡಿ ಆಟೋ ರಿಕ್ಷಾ ನಿಲ್ಲಿಸುವುದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ರು. ಈ ಯೋಜನೆಯಿಂದ ಪಟ್ಟಣ ಪಂಚಾಯತ್ಗೆ ಬರುವ ಸಾರ್ವಜನಿಕರಿಗೆ ಸಹಕಾರಿಯಾಗಲಿದೆ ಹಾಗೂ ವಾಹನ ದಟ್ಟಣೆ ಕಡಿಮೆಯಾಗಲಿದೆ ಎಂದು ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹೇಳುತ್ತಾರೆ. ವ್ಯವಸ್ಥಿತ ರೀತಿಯಲ್ಲಿ ಸಾಲಾಗಿ ನಿಲ್ಲಿಸಲು ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪಟ್ಟಣ ಪಂಚಾಯತ್ಗೆ ಮನವಿಯನ್ನು ಕೊಟ್ಟಿದ್ದರು. ಅವರ ಮನವಿಯನ್ನು ಪುರಸ್ಕರಿಸಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸುಮಾರು ರಿಕ್ಷಾಗಳನ್ನು ಸರತಿ ಸಾಲ ನಿಲ್ಲಿಸಲು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ರೈಲಿಂಗ್ ಅನ್ನು ಅಳವಡಿಸಲು ಪಟ್ಟಣ ಪಂಚಾಯತ್ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈಲಿಂಗ್ ಅನ್ನು ಅಳವಡಿಸಲಾಗಿದೆ. ಎಲ್ಲ ಆಟೋ ರಿಕ್ಷಾಗಳು ಆ ರೈಲಿಂಗ್ನೊಳಗೆ ನಿಂತು ಸರತಿ ಸಾಲಿನಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಡುವ ದೃಷ್ಟಿಯಿಂದ ಒಂದೊಳ್ಳೆಯ ಯೋಜನೆಯನ್ನು ಹಾಕಿಕೊಂಡಿದೆ. ಈಗಾಗಲೇ ಅದು ಕಾರ್ಯಪ್ರವೃತ್ತವಾಗಿದೆ. ಇನ್ನೊಂದು ಖಾಸಗಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯತ್ನೊಳಗೆ ಬರುವಂಥ ಪಟ್ಟಣ ಪಂಚಾಯತ್ಗೆ ಯಾರೆಲ್ಲ ಸಾರ್ವಜನಿಕ ಬರ್ತಾರೆ ಅವರಿಗೆ ಬರುವ ದೃಷ್ಟಿಯಿಂದ ಅಲ್ಲೊಂದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಪಟ್ಟಣ ಪಂಚಾಯತಿಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡುವಂಥ ಯೋಜನೆ. ಪಟ್ಟಣ ಪಂಚಾಯತ್ ಪ್ರಾರಂಭಿಸಿರುವ ಈ ಯೋಜನೆಗೆ ವಿಟ್ಲ ಇನ್ನು ಕೆಲವು ಮಂದಿ ಆಟೋ ಚಾಲಕರು ಅಪಧ್ವನಿ ಎತ್ತಿದ್ದಾರೆ. ಇದು ನಮ್ಮ ಹೊಟ್ಟೆಗೆ ಹೊಡೆಯುವ ತಂತ್ರವಾಗಿದೆ. ತುರ್ತು ಸಂದರ್ಭದ ಕರೆ ಬಂದಾಗ ನಮಗೆ ತೊಂದರೆಯಾಗ್ತದೆ. ಈ ಸಿಸ್ಟಮ್ ಅನ್ನ ನಾವು ಒಪ್ಪಿಕೊಳ್ಳುವುದಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ಹಳೆ ಬಸ್ ನಿಲ್ದಾಣದಲ್ಲಿ ಸಂಭವಿಸುವ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲು ಕೈಗೊಂಡ ಯೋಜನೆ ಒಳ್ಳೆಯದೇ. ಆದರೆ ಇದೀಗ ಈ ಯೋಜನೆಯಿಂದ ಆಟೋ ಚಾಲಕರಲ್ಲಿ ಪರ ವಿರೋಧದ ಧ್ವನಿಗಳು ಕೇಳಿ ಬಂದಿದ್ದರಿಂದ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.